ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಪ್ರಸಿಡೆಂಟ್ಸ್ಗೆ ಸ್ವಾಗತ. ಇವತ್ತು ಶಿವನ ಐದ್ಮುಖದ ಸದ್ಯೋಜತ, ವಾಮದೇವ, ಈಶಾನ, ಅಘೋರ ಮತ್ತೆ ತತ್ಪುರುಷನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸದ್ಯೋಜತ ವಿಗ್ರಹ ಈ ತರ ಬರುತ್ತೆ. ಸುಮಾರು 4 ರಿಂದ 5 ಇಂಚಷ್ಟು ಎತ್ತರವಾದಂತಹ ವಿಗ್ರಹ. ವಾಮದೇವ ಮೂರ್ತಿ. ಇದನ್ನೆಲ್ಲ ಐಕೋನೋಗ್ರಫಿ ನೋಡಿ ಅದ್ರ ಪ್ರಕಾರನೇ ಮಾಡ್ಕೊಂಡು ಬಂದಿರುವಂತಹ ವಿಗ್ರಹಗಳು. ಇವಾಗ ತೋರಿಸಿರೋದು ತತ್ಪುರುಷ ಮೂರ್ತಿ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಕೊನೆಯದಾಗಿ ಈಶಾನ ಮೂರ್ತಿ.